ಇಂದಿನ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಬೇಕೆಂದರೆ ಮಹಾಗಣಪತಿ ದೇವರ ಅನುಗ್ರಹ, ದುರ್ಗಾಂಬಿಕೆಯ ಅನುಗ್ರಹದಿಂದ ನಾವು ಇಂದಿನ ಯಕ್ಷಗಾನ ಗಾನ ವೈಭವವನ್ನು ಆರಂಭಿಸ್ತಾ ಇದ್ದೇವೆ. ದಿವಂಗತ ಶ್ರೀ ಪಿ ರಮಾನಾಥ್ ಹೆಗಡೆ ಮತ್ತು ದಿವಂಗತ ಶ್ರೀ ಚಂದ್ರಶೇಖರ ಬಲ್ಯಾಯ ವೇದಿಕೆಯಲ್ಲಿ ಶ್ರೀ ಮೂಕಾಂಬಿಕಾ ಯಕ್ಷಗಾನ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಗಾನ ವೈಭವ ಎಂಬ ಅಭೂತಪೂರ್ವವಾದ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ತರಬೇತಿ ಕೇಂದ್ರದಲ್ಲಿ ಅಧ್ಯಯನ ಮಾಡಿದಂತಹ ವಿದ್ಯಾರ್ಥಿಗಳ ಮೂಲಕ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಸಹಾಯ ಜ್ಞಾನ ರೂಪದೆಲ್ಲವನ್ನು ನೀಡಿದಂತಹ ಗುರುಗಳಾದ ಶ್ರೀ ದಯಾನಂದ ಕೋಡಿಕಲ್ ಹಾಗೂ ಜೈಕರ್ ಪಂಡಿತ್ ರವರ ಅನುರೂಪವಾದ ಸೇವೆಯಿಂದ ಈ ವಿದ್ಯಾರ್ಥಿಗಳು ಮುಂದಿನ ಯಕ್ಷಗಾನ ರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಇವರಿಗೆಲ್ಲ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಯಕ್ಷಗಾನ ಗಾನ ವೈಭವದ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲು ಮಹಾಗಣಪತಿಯ ಅನುಗ್ರಹಕ್ಕೋಸ್ಕರ ಗಣಪತಿ ಸ್ತುತಿ ಭಾಗವತರಾಗಿ ಪಾವನ ನಿರ್ಪಾಚೆ, ಶ್ರೀಶಾ ಶಿವಕುಮಾರ್ ಹಾಗೂ ತೃಪ್ತಿ ಸುವರ್ಣ ರವರಿಂದ ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖದವಗೆ ಗಣಪಗೆ ಚೆಲ್ಪತ್ರಿ ಜಗವಂತಿತ ನಿಗಾರತಿ
ಸ್ತುತಿ ಪದ್ಯ ಪ್ರಾರಂಭದಲ್ಲಿ ತೃಪ್ತಿ ಸುವರ್ಣರವರಿಂದ ನಮೋ ನಮೋ ಪರಮೇಶ, ತದನಂತರ ಪಾವನ ನಿರ್ಪಾಜಯವರಿಂದ ಪರಿಪಾಹಿ ಶ್ರೀ ಚಂಡಿಕೆ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಮಹಾದೇವಾಯ
ಮುಂದೆ ಪಾವನ ನೇರ್ಪಾಜಿ ಅವರಿಂದ ಪರಿಪಾಹಿ ಶ್ರೀ ಚಂಡಿಗೆ ಮುಂದಿನ ತಯಾರಿ ಸ್ಮರಿಸುವ ರಾಮಮಂತ್ರ ಶ್ರೀ ಶಾಶ್ವತ ಪರಿಪಾಹಿ ಶ್ರೀ ಚಂಡಿಗೆ ಮುಕ್ತಾಂಬಿಕೆ ಪರಿಪಾಹಿ ಶ್ರೀ ಚಂಡಿಗೆ ಮುಕ್ತಾಂಬಿಕೆ ಪರಿಪಾಹಿ ಶ್ರೀ ಚಂಡಿಗೆ ಮುಕ್ತಾಂಬಿಕೆ ಚಪ್ಪಾಳೆ ಶ್ರೀ ಶಾಶ್ವತರಿಂದ ಸ್ಮರಿಸಿದ ರಾಮಮಂತ್ರ ತದನಂತರ ನಿಶ್ಮಿತರಾವರಿಂದ ಸ್ವಾಗತ ಕೃಷ್ಣ ಸ್ವಾಗತ
ಮುಂದಿನ ತಯಾರಿ ನಿಶ್ಮಿತ ಸ್ವಾಗತ ಕೃಷ್ಣ ಸ್ವಾಗತ. ತದನಂತರ ಒಡ್ಡೋಲಗದ ಪದ್ಯದ ಸಾಗ್ತಾ ಇದ್ದೇವೆ. ಮೊದಲಿಗೆ ಧರಣಿ ಪಾಲನೆ ಕೇಳುತ್ತಾ ಒಡ್ಡೋಲಗದ ಪದ್ಯಗಳಲ್ಲಿ ಈಗ ನಿಶ್ಮಿತ ಅವರಿಂದ ಸ್ವಾಗತ ಕೃಷ್ಣ. स्वागतं कृष्णा शरणागतं कृष्णा स्वागतं कृष्णा शरणागतं कृष्णा कृष्णा ಧನ್ಯವಾದಗಳು. ಒಡ್ಡೋಲಗದ ಪದ್ಯದ ಸಾಗ್ತಾ ಇದ್ದೇವೆ. ಧರಣಿ ಪಾಲನೆ ಕೇಳು. ತದನಂತರ ಪಾಂಡವರ ತೆರೆ ಕೊಡಿದ ಪದ್ಯ ಓ ದೇವರ ದೇವ ಶ್ರೀಶಾಶೇಷಮಾನವರಿಂದ ಮೊದಲು ತೃಪ್ತಿಸುವ ಧರಣಿ ಚಪ್ಪಾಳೆ ತೊಟ್ಟಿ ಅವರನ್ನು ಪ್ರೋತ್ಸಾಹಿಸಿ ಈಗ
ಪರಂಪರಾಗತ ಶೈಲಿಯ ಪಾಂಡವರ ತೆರೆ ಕುಣಿತದ ಪದ್ಯ ಓ ದೇವರ ದೇವ ಶ್ರೀಶಾಶೀಷ ಓ ಚಪ್ಪಾಳೆ ಮುಂದಿನ ಒಡ್ಡೋಲಗದ ಪದ್ಯ ಕೇಳು ಜನಮೇಜಯ ಪಾವನ ನಿರ್ಪಾಜಯ ತದನಂತರ ಬಂದ ಹಿಮಾಲಯ ಗೋಕರ್ಣ ಪ್ರಸಂಗದಿಂದ ನಿಶ್ಮಿತ ಕೇಳು ಓ
ಬಂದ ಹಿಮಾಲಯ ಹೂಕರ್ಣ ಪ್ರಸಂಗದಿಂದ ಒಡ್ಡೋಲಗದ ಪದ್ಯ ಯಶ್ಮಿತ. ಬಂದ ಹಿಮಾಲಯ ಸಾನು ಪ್ರದೇಶಕ್ಕೆ ಸುಂದರಿಯರ ಸುಖ ಮೇಳದಲ್ಲಿ ಸುಂದರಿಯರ ಸುಖ ಮೇಳದಲ್ಲಿ ಯಕ್ಷಗಾನದ ವಿವಿಧ ಹೆಜ್ಜೆಗಳನ್ನು ಕಲಿಸುತ್ತಿರುವಂತಹ ಗುರುವಾದಂತಹ ಶ್ರೀ ದಯಾನಂದ ಕೋಡಿಕಲ್ ಅವರಿಗೆ ಎಲ್ಲರ ಪರವಾದ ಜೋರಾದ ಚಪ್ಪಾಳೆನ ತಟ್ಟೋಣ, ಪ್ರೀತಿಪೂರ್ವಕವಾದ ಹಾರೈಕೆಗಳು. ಈಗ ನಾವು ಯಕ್ಷಗಾನದ ಅತ್ಯಂತ ಮಹತ್ತರ ಮಜಲಾದಂತಹ ಶೃಂಗಾರ ರಸಕ್ಕೆ ಹೋಗ್ತಾ ಇದ್ದೇವೆ. ಮೊದಲು ಕಾಮಿನಿ ಕರೆದುತ್ತಾರೆ ಎಂಬ ಪದ್ಯವನ್ನು ತೃಪ್ತಿ ಸುವರ್ಣ, ತದನಂತರ ನೋಡು ಸಕಲಿ ಕಾಡು ಚನಾಮ ಎಂಬುದನ್ನು ಪಾವನ ನಿರ್ಪಾಜೆ, ಅಹುದೆಯನ್ನೆಯ ರಮಣ ಶ್ರೀಶ, ನಿನ್ನೆಯ ಬಲುಹೇನು ಯಶ್ಮಿತ. ಈ 4 ಜನ ಭಾಗದರು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಕಾಮಿನಿ ಪುರುಷ
ಪ್ರೋತ್ಸಾಹ ನೋಡು ಸಕಲಿ ಕಾಣಚಲವನ ಪಾವನ ನಿರ್ಭಾಜಯ ಕಾಣರಸಿಯೋ ಇಳಿದು ರೂಕ್ಷನು ಕ್ರೀಡಿಸುತ್ತೀರೆ ಕಾಣರಸಿ ಇಳಿದು ರೂಕ್ಷನು ಕ್ರೀಡಿಸುತ್ತೀರೆ
ನಾವೀಗ ಅಹುದೇ ಎನ್ನೆಯ ರಮಣ ಶೇಷಾಶಿವಕುಮಾರ್ ಅವರಿಂದ, ತದನಂತರ ನಿನ್ನೆಯ ಪದ ಏನು ನಿಶ್ಮಿತ ಅವರಿಂದ ಅಹುದೇ ಎನ್ನೆಯ ರಮಣ ಶೇಷ. ಪ್ರೋತ್ಸಾಹಗಳಿಗೆ ಚಪ್ಪಾಳೆಯ ಮೂಲಕ ಈಗ ನಿನ್ನೆಯ ಬಲುಹೇನು ನಿಶ್ಮಿತರವರಿಗೆ ನಿನ್ನಯ ಬಲುಹೇನು ನಿನ್ನಯ ಬಲುಹೇನು 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 ಬಲುಹೇನು
ಚಪ್ಪಾಳೆ. ಈಗ ಯಕ್ಷಗಾನದ ಅತ್ಯಂತ ಮಹತ್ವದ ಭಾಗವಾದ ಭಾಮಿನಿಯನ್ನು ಹಾಡಲಿಕ್ಕಿದ್ದಾರೆ ಪಾವನಾರವರಿಂದ ಶ್ರೀ ಮನೋಹರ ಸ್ವಾಮಿ. ತದನಂತರ ವಾದವಿಲ್ಲ ನಿಷ್ಠ ಹರಿಯ ಖಾತಿಯ ತಡೆವರ ಹರಿಯ ಖಾತಿಯ ತಡೆವರ ಭೀಷ್ಮನು ಬೆದರಿ ರಥದಲ್ಲಿಳಿದು ದುರಿತ ಲಕ್ಷ್ಮೀಪರ ಜಯ ಜಯವೆನುದರಿ ಮಗುಳೆತ್ತಚ್ಚುತನ ಕರವ
ವಾದದಿ ಫಲದಿಂದ ನಿಷ್ಮಿತ ಮುಂದಿನ ತಯಾರಿ ಪಾಲಿಸುವ ಪರಮೇಶ್ವರಿ ತೃಪ್ತಿಸಿಕೊಂಡ ಈಗ ವಾದದಿ ಫಲದಿಂದ ನಿಷ್ಮಿತ ವಾದದಿ ಫಲವಿಲ್ಲ ಶೋಧನೆಯಿಂದಲೇ ಪಾಲಿಸಿ ಪರಮೇಶ್ವರಿ ತೃಪ್ತಿರವರಿಂದ ಮುಂದಿನ ಭಾಮಿನಿ ಪರಮ ಋಷಿ ಮಂಡಲ ಶ್ರೀಶ ಶಿವಕುಮಾರವರಿಂದ ಈಗ ಪಾಲಿಸುವ ಪರಮೇಶ್ವರಿ ಪಾಲಿಸು ಪರಮೇಶ್ವರಿ ಚಪ್ಪಾಳೆ ಈಗ ಮುಂದಿನ ಭಾಮಿನಿ ಶ್ರೀಶ ಶಿವಕುಮಾರವರಿಂದ ಪರಮ ಋಷಿ ಮಂಡಲ ಪರಮ ಋಷಿ ಮಂಡಲ
ಯಕ್ಷಗಾನದಲ್ಲಿ ವಿಶೇಷವಾಗಿ ಏರು ಪದ್ಯಗಳಿಗೆ ಬಹಳಷ್ಟು ಮಹತ್ವವಿದೆ. ಏರು ಪದ್ಯದೊಂದಿಗೆ ನಾವು ಕೊನೆಯ ಹಂತಕ್ಕೆ ಹೋಗ್ತಾ ಇದ್ದೇವೆ. ನೇರವಾಗಿ ಪಾವನ ನಿರ್ಮಾಜ ತೆಂಕಿನ ಏರು ಪದ್ಯ. ಗುರುವಿಗೆ ನಮ್ಮ ಶಿಷ್ಯರ ಸಾಧನೆಯ ಸಂದರ್ಭದಲ್ಲಿ ತೃಪ್ತಿಸುವ
ಕೊನೆಯ ತರ್ತಾ ಇದ್ದೇವೆ. ಈಗ ಯಕ್ಷ ಭಾಗವತರಿಗೆ ಇಷ್ಟವಾದ ಪದ್ಯಗಳನ್ನು ಪ್ರಾರಂಭಿಸ್ತಾ ಇದ್ದೇವೆ. ನೇರವಾಗಿ ಶ್ರೀಶ ಶಿವಕುಮಾರರಿಗೆ, ತದನಂತರ ಪಾವನ ನೇಪಾಜಿ. ಈಗ ಅವರ ನೆಚ್ಚಿನ ಪದ್ಯ ಶ್ರೀಶ ಶಿವಕುಮಾರ್ ಅವರಿಂದ ಯಕ್ಷ ಪಾವನ ನೇಪಾಜಿ. ಮುಂದಿನ ಪದ್ಯ ಪಾವನ ನೇಪಾಜಿ. ಒಂದು ದಿವಸದ ಕುಳಿತಿದ್ದಾಗ
ನಾವು ಗಾನ ವೈಭವವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. 3 ಪ್ರಸಂಗಗಳು ನಡೀಲಿಕ್ಕಿದೆ. ಭಾಗವಹಿಸಿದಂತಹ ಎಲ್ಲ ಭಾಗವತರಿಗೆ, ವಿಶೇಷವಾಗಿ ಭಾಗವತರನ್ನು ಸಿದ್ಧಗೊಳಿಸಿದಂತಹ ಗುರುಗಳಾದ ಶ್ರೀ ದಯಾನಂದ ಕೊಳಿಕರ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಗುರು ಕಾಣಿಕೆಯಾಗಿ ಚಪ್ಪಾಳೆ ಮೂಲಕ ನೀಡಬೇಕು. ನೃತ್ಯ ಗುರುವಾದಂತಹ ಈ ವೇದಿಕೆ ನಿರ್ಮಾಣ ಕಾರ್ಯಕರ್ತರಾದಂತಹ ಶ್ರೀ ಜಯಗರ್ ಪಂಡಿತ್ ಸರ್ ಅವರಿಗೆ ಸಹ ಜೋರಾದ ಚಪ್ಪಾಳೆ. ಅವರ ಅವಿರತ ಪರಿಶ್ರಮ ಫಲಶ್ರುತಿಯಿಂದಾಗಿ ಪ್ರತಿ ವರ್ಷವೂ ವಿದ್ಯಾರ್ಥಿಗಳಲ್ಲಿರುವಂತಹ ಗುಣ ಅಭಿವ್ಯಕ್ತಿಗೊಳ್ಳುತ್ತಾ ಇದೆ, ಅನಾವರಣಗೊಳ್ಳುತ್ತಾ ಇದೆ. ಆ ಗುರುವಿಗೆ ನಾವು ಸ್ಮರಣೆಯನ್ನು ಸಲ್ಲಿಸೋಣ. ಜೊತೆಯಲ್ಲಿ ದಿವಂಗತರಾದ ಶ್ರೀ ರಮನಾಥ್ ಹೆಗಡೆ ಮತ್ತು ಶ್ರೀ ದಿವಂಗತ ಶ್ರೀ ಚಂದ್ರಶೇಖರ್ ಪರ್ಯಾಯ ವೇದಿಕೆ ಇವರನ್ನು ಸ್ಮರಿಸಿ, ಮೂಕಾಂಬಿಕೆ ಯಕ್ಷಗಾನ ತರಬೇತಿ ಕೇಂದ್ರದಲ್ಲಿ ಸಾಧನೆ ಮಾಡುವಂತಹ ಎಲ್ಲ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಸಾಧನೆ ಮಾಡುವಂತಾಗಲಿ ಅಂತ ಹೇಳುತ್ತಾ ಮಹಾಗಣಪತಿಯನ್ನು ಸ್ಮರಿಸಿ, ದುರ್ಗಾಂಬಿಕೆಯನ್ನು ಸ್ಮರಿಸಿ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮಕ್ಕೋಸ್ಕರ ವೇದಿಕೆಯನ್ನು ತೆರವುಗೊಳಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಧನ್ಯವಾದಗಳು.